ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯ, ಒಳಚರಂಡಿ ನೀರು, ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಕಲುಷಿತ ನೀರು ಇತ್ಯಾದಿಗಳು ನದಿಗಳಿಗೆ ಸೇರ್ತಾ ಇರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳು ಮಲಿನಗೊಳ್ತಾ ಇವೆ. ಮಂಗಳೂರಿನ ಪಲ್ಗುನಿ ನದಿ ತೀರದಲ್ಲಿ ಮೀನುಗಳು ಸತ್ತಿರುವುದು ಇದಕ್ಕೊಂದು ಸಣ್ಣ ನಿದರ್ಶನ. ಮಲಿನಗೊಳ್ಳುತ್ತಿರುವ ಕರಾವಳಿಯ ಜೀವ ನದಿಗಳು, ವಿಷಕಾರಿ ತ್ಯಾಜ್ಯದಿಂದ ಸಾವನ್ನಪ್ಪುತ್ತಿರುವ ಮೀನುಗಳು, ನದಿಗೆ ಬಿಡುವ ಕಲುಷಿತ ತ್ಯಾಜ್ಯ ತಡೆಗೆ ಕ್ರಮ ಅಗತ್ಯ. ಮಂಗಳೂರು ನಗರ ವ್ಯಾಪ್ತಿಯ ಬೆಂಗ್ರೆ, ಸುಲ್ತಾನ್ ಬತ್ತೇರಿ, ಬೊಕ್ಕಪಟ್ನ ಭಾಗದಲ್ಲಿ ಫಲ್ಗುನಿ ನದಿ ತೀರದಲ್ಲಿ ಶನಿವಾರ ಮೀನುಗಳು ಸತ್ತಿರುವುದು ಹಾಗೂ ಅರೆ ಜೀವಾವಸ್ಥೆಯಲ್ಲಿರುವುದು ಕಂಡು ಬಂದಿದೆ. ಮುಂಜಾನೆ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳುವ ವೇಳೆ ಸ್ಥಳೀಯ ಮೀನುಗಾರರಿಗೆ ಮೀನು ಸತ್ತಿರುವುದು ಗಮನಕ್ಕೆ ಬಂದಿದೆ. ರಾಸಾಯನಿಕ ಮಿಶ್ರಿತ ನೀರಿನಿಂದಾಗಿ ಮೀನುಗಳು ಸತ್ತಿರುವ ಸಾಧ್ಯತೆ ಇದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಇವತ್ತು ತುಂಬ ಮೀನು ಸತ್ತದಲ್ಲ, ಅದು ಬ್ರೀದ್ ಮಾಡಲಿಕ್ಕೆ ಆಗದೆ ಮೇಲೆ ಬಂದು ಇದು ಮಾಡ್ತದೆ. ಅದನ್ನು ಕೆಲವರೆಲ್ಲ ಜಾಸ್ತಿ ಹಿಡಿದಿದ್ದಾರೆ ಇವತ್ತು. ಕಾರಣ ಅಂದರೆ ಇದು ಕೆಮಿಕಲ್, ಇದು ಫ್ಯಾಕ್ಟ್ರಿದೆಲ್ಲ ಕೆಮಿಕಲ್ ಎಲ್ಲ ಬರ್ತದೆ, ಈ ನೀರಲ್ಲಿ ಬರ್ತದೆ. ಅದೆಲ್ಲ ಈಗ ಇಲ್ಲಿಗೆ ಬರೋದು. ಅದು ಮೀನು ಆ ಕಡೆಯಿಂದ ಕೆಮಿಕಲ್ದು ಪವರ್ಗೆ ನಿಲ್ಲಕ್ಕೆ ಆಗೋದಿಲ್ಲ, ಆ ಕಡೆಯಿಂದ ಎಲ್ಲ ಇಲ್ಲಿ ಬರ್ತದೆ. ಇಲ್ಲಿ ಅಂದರೆ ಈಗ ನೀರು ಇಲ್ಲಿ ಇದು ಬ್ಲಾಕ್ ಮಾಡಿದ್ರಿಂದ ಈಗ ಕೆಮಿಕಲ್ದು ಪವರ್ ಎಷ್ಟು ಉಂಟು ಅಂತ ಗೊತ್ತಾಗ್ತದೆ. ಅದು ಫ್ಲೋ ಆಗ್ತಿದ್ದರೆ ಅದು ಎಂತ ಸಹ ಗೊತ್ತಾಗೋದಿಲ್ಲ ನಮಗೆ. ಇದು ಈಗಲ್ಲ, ಕೆಮಿಕಲ್ ಯಾವಾಗದಿಂದ ಬರ್ತಾ ಉಂಟು, ಫ್ಯಾಕ್ಟ್ರಿ ಆದ ಕೂಡಲೇ ಮತ್ತು ಅದು ಬರ್ತಾ ಇತ್ತು. ಅದು ಈಗ ಅಂದರೆ ಬ್ಲಾಕ್ ಆದಿದ್ದರಿಂದ ಮೀನಿಗೆ ದಾರಿ ಇಲ್ಲ, ಬ್ರೀದ್ ಮಾಡಲಿಕ್ಕೆ ಆಗದೆ ಮೀನು ಮೇಲೆ ಬರ್ತದೆ. ಅದನ್ನು ಈಗ ಜನ ಹಿಡಿತಾರೆ. ನದಿ ನೀರಿನಲ್ಲಿ ಅರೆ ಜೀವಾವಸ್ಥೆಯಲ್ಲಿದ್ದ ಮೀನುಗಳನ್ನ ಕೆಲವರು ಹಿಡಿದು ಮಾರಾಟ ಮಾಡಿದ್ದಾರೆ, ಇನ್ನು ಕೆಲವರು ತಮ್ಮ ಮನೆಗೆ ಕೊಂಡೊಯ್ದಿದ್ದಾರೆ. ಬೆಂಗ್ರೆ ಮತ್ತು ಸುಲ್ತಾನ್ ಬತ್ತೇರಿ ನಡುವೆ ಸೇತುವೆ ನಿರ್ಮಾಣಕ್ಕಾಗಿ ನದಿಗೆ ಒಡ್ಡು ನಿರ್ಮಿಸಲಾಗಿದ್ದು, ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಒಡ್ಡು ತೆರವು ಕಾಮಗಾರಿ ಆರಂಭವಾಗಿದೆ. ಒಡ್ಡಿನ ಮೇಲ್ಭಾಗದಲ್ಲಿ ಸುಮಾರು 4-5 ತಿಂಗಳಿನಿಂದ ನೀರು ಹರಿಯದೆ ನಿಂತಿತ್ತು. ಜೊತೆಗೆ ಬೇಸಿಗೆಯಲ್ಲಿ ಕೈಗಾರಿಕೆ, ರಾಜಕಾಲುವೆಗಳ ಕಲುಷಿತ ನೀರು, ಎಸ್ಟಿಪಿಯ ಕಲುಷಿತ ನೀರು ಕೂಡ ಇದಕ್ಕೆ ಸೇರ್ಪಡೆಗೊಂಡಿತ್ತು. ಈ ನಡುವೆ ಮಳೆಯಿಂದ ನದಿಯಲ್ಲಿ ನೀರು ಹರಿಯಲು ಆರಂಭವಾಗಿದ್ದು, ಮೀನುಗಳು ಸಿಹಿ ನೀರು ಬಂದ ಹಿನ್ನೆಲೆಯಲ್ಲಿ ಮೇಲಕ್ಕೆ ಬಂದಿದ್ದು, ಆದರೆ ರಾಸಾಯನಿಕ ಮಿಶ್ರಣವು ಇದ್ದುದರಿಂದ ಅವುಗಳಿಗೆ ಉಸಿರಾಡಲು ಸಾಧ್ಯವಾಗದೆ ಅರೆ ಜೀವಾವಸ್ಥೆಗೆ ತಲುಪಿ ಕೆಲವು ಸತ್ತಿವೆ ಎಂದು ಮೀನುಗಾರರು ತಿಳಿಸಿದ್ದಾರೆ. ಸಾಧಾರಣ ಒಂದು 2 ತಿಂಗಳು ಕಳೀತು. ಈಗ 2 ತಿಂಗಳು ಕಳೆದ ಮೇಲೆ ಅಲ್ಲಿ ಬ್ಲಾಕ್ ಆದ ಕೂಡಲೇ ಅಲ್ಲಿ ಆ ಸೈಡು ಈ ಬ್ರಿಡ್ಜಿನ ಬಲಬದಿಯಲ್ಲಿ ತುಂಬ ಮೀನು ಮತ್ತು ಅಲ್ಲಿದು ನೀರೆಲ್ಲ ಸ್ವಲ್ಪ ಹಾಳಾಯ್ತು ಅಂತೇಳಿ ಎಲ್ಲ ಹೇಳ್ತಿದ್ರು. ಹಾಗೇನೆ ಅದಕ್ಕೆ ಕಂಪ್ಲೇಂಟ್ ಎಲ್ಲ ಮಾಡಿದರು ಅಲ್ಲಿ ಪರಿಸರದ ಜನ ಎಲ್ಲ. ಮತ್ತು ಆ ನೀರು ಬ್ಲಾಕ್ ಆದಮೇಲೆ ನೊಣ ಎಲ್ಲ ಇಲ್ಲಿ ಈ ಸೈಡ್ ಇದ್ದಂಥ ಈ ಒಳೆ ಬದಿ ಇದ್ದಂಥ ಎಲ್ಲ ಮನೆಯಲ್ಲಿ ಸಣ್ಣ ನೊಣ, ಜಾಸ್ತಿ ನೊಣ ಎಲ್ಲ ಇತ್ತು. ಹಾಗೆಯೇ ಮೀನು ಆ ಟೈಮಲ್ಲಿಯೇ ಮೀನು ತುಂಬ ಅಲ್ಲಿ ಹಾಳಾಗಿತ್ತಂತೆ. ಆದರೆ ಈ ಸೈಡಿಂದ ಆ ಮೀನು ಏನು ಆಗಲಿಲ್ಲ. ಆದರೂ ಈಗ ತಾನೇ ನಿನ್ನೆ ಅಷ್ಟೇ ಓಪನ್ ಮಾಡಿದ್ದಾರೆ. ಈಗ ಬ್ರಿಡ್ಜ್ ಇದು ಮಣ್ಣು ಹಾಕಿದನ್ನು, ಅದು ಕಬ್ಬಿಣದ ಬ್ರಿಡ್ಜನ್ನು ಮೇಲೆ ಮಾಡಿ ಕೆಳಗೆ ಮಣ್ಣು ಇದ್ದದನ್ನು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದ ಕೂಡಲೇ ಅದಕ್ಕೆ ಒಂಥರ ಎಲ್ಲಿಂದ ಬಂದಿದೆ ಅಂತ ಅದು ನೀರು ಬಿಡುವಾಗ ಅದರದ್ದು ನೀರಿನ ಏನು ಮಿಶ್ರಿತ ನೀರಿನಿಂದಾಗಿ ಗೊತ್ತಿಲ್ಲ. ಆದರೂ ಆ ನೀರಿಂದಾಗಿ ಮೀನೆಲ್ಲ ತುಂಬ ಇಲ್ಲಿ ಹಾಳಾಗ್ತಾ ಉಂಟು. ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಇಲ್ಲಿಗೆ ಬಂದು ನದಿಯಲ್ಲಿ ಆಟ ಆಡ್ತಿದ್ದೆವು. ಸಣ್ಣ ಬಲೆಗಳೊಂದಿಗೆ ನದಿ ನೀರಿಗೆ ಇಳಿದು ಮೀನು ಹಿಡಿಯುತ್ತಿದ್ದೆವು. ಈಗ ನದಿ ನೀರು ಕಲುಷಿತಗೊಂಡು ನೀರಿಗೆ ಇಳಿಯುವಂತಿಲ್ಲ. ನದಿಗೆ ಕೆಮಿಕಲ್ ಬಿಡುವುದನ್ನ ನಿಲ್ಲಿಸಬೇಕು. ಇನ್ನು ಸೇತುವೆ ಆಗುವುದರಿಂದ ಬಹಳಷ್ಟು ಜನರಿಗೆ ಪ್ರಯೋಜನ ಆಗಲಿದ್ದಾರೆ ಎನ್ನುತ್ತಾರೆ ಸ್ಥಳೀಯ ವ್ಯಕ್ತಿ ಶ್ರೀಕಾಂತ್. ಈ ಪಾಲ್ಗುನಿ ನದಿಯಲ್ಲಿ ಎಲ್ಲರೂ ಸೇರಿ ಮಕ್ಕಳು ಆಟ ಆಡ್ತಿದ್ವಿ. ಅಷ್ಟು ಚೆನ್ನಾಗಿತ್ತಿದ್ದು ನೀರು. ಇವಾಗ ನೀರಿಗೆ ಏನೋ ಕೆಮಿಕಲ್ ಏನೋ ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಈ ಸಣ್ಣ ಸಣ್ಣ ಮೀನುಗಳೆಲ್ಲ ಸಾಯ್ತಿತ್ತು. ಮೊದಲು ನಾವು ಸಣ್ಣದಿರುವಾಗ ಇದು ಬಲೆ ಹಿಡ್ಕೊಂಡು
ಮೀನನ್ನೆಲ್ಲ ಇಡ್ತಿದ್ವಿ. ಅದು ಎಷ್ಟು ಚಂದ ನಾವು. ಇವಾಗ ಈ ನೀರಿಗೆ ಇಳಿಲಿಕ್ಕೇ ಆಗಲ್ಲ ನಮಗೆ, ಆ ಥರ ಆಗಿದೆ ಈ ಪಾಲ್ಗುಣಿ ನದಿ. ಈ ನದಿಗೆ ಏನಾದರೂ ನೀವು ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ದೇವೆ ನಾನು, ಏನಾದರೂ ಈ ನಿಮ್ಮ ಹತ್ರ ಏನಾದರೂ ಸಹಾಯ ಆದರೆ ಈ ನದಿಗೆ ಒಂದದು ಕೆಮಿಕಲ್ ಬಿಡುವುದನ್ನು ನಿಲ್ಲಿಸಿದರೆ ಒಳ್ಳೆಯದಿತ್ತು. ನಮಗೆ ಇಲ್ಲ ಸೇತುವೆ ಆಗೋದು ನಮಗೆ ತುಂಬ ಒಳ್ಳೆಯದೇ, ಯಾಕಂದರೆ ಇಲ್ಲಿಂದ ಹೋಗಲಿಕ್ಕೆ ನಮಗೆ ತುಂಬ ಕಷ್ಟ. ಆ ದೋಣಿ ಗಂಟೆಗೆ ಬರುವುದು, ಆ ಕಡೆ ಈ ಕಡೆ ಹೋಗಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಈ ಸೇತುವೆ ಆಗೋದ್ರಲ್ಲಿ ನಮಗೆ ತುಂಬ ಉಪಕಾರ ಇದೆ. ಇಲ್ಲಿ ಏನಾದರೂ ಎಮರ್ಜೆನ್ಸಿ ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಅದರಲ್ಲೇ ಹೋಗ್ಬೋದು. ಇನ್ನು ಅದು ಒಳ್ಳೆಯ ವಿಷಯ. ನಮಗೆ ಬರೋದು ಸಮಸ್ಯೆ ಈ ನೀರಿನ ಬಗ್ಗೆ. ಇಲ್ಲಿ ಕೆಲಸ ಮಾಡುವವರೆಲ್ಲ ಈ ನದಿ ಬದಿಯಲ್ಲಿ, ಸಮುದ್ರ ಬದಿಯಲ್ಲಿ ಕೆಲಸ ಮಾಡುವವರೇ. ಹೊಟ್ಟೆಪಾಡಿಗೆ ಇಲ್ಲಿ ಮೀನುಗಳೇ ಅವರಿಗೆ ಸಹಾಯ ಆಗೋದು. ಆವಾಗ ಈ ಮೀನು ಕೆಲಸಕ್ಕೆ ಹೋಗುವಾಗ ಆ ಮೀನು ಇಟ್ಟರೆ ಅವರ ಹೊಟ್ಟೆಪಾಡಿಗೆ ಆಗುವಾಗ ಆ ಮೀನಿಗೆ ಏನಾದರೂ ಕೆಮಿಕಲ್ ಬಿಟ್ಟರೆ ನಮ್ಮದು ಕೂಡ ಜೀವನ ವೇಸ್ಟ್, ಮೀನ್ದು ಕೂಡ ಜೀವನ ವೇಸ್ಟ್ ಆಗಿದೆ. ಆ ಥರ ಆಗಿದೆ ನಮಗೆ ಸಮಸ್ಯೆ. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕೆಗಳ ಮತ್ತು ಸ್ಥಳೀಯ ಆಡಳಿತದ ಬೇಜವಾಬ್ದಾರಿತನದಿಂದ ಕೈಗಾರಿಕಾ ಮಾಲಿನ್ಯ ಜೀವನದಿಗಳಿಗೆ ಸೇರುತ್ತಿದ್ದು, ಇದರಿಂದ ಜಲಚರಗಳಿಗೆ ಮಾತ್ರವಲ್ಲ ಪಶು ಪಕ್ಷಿ ಸಂಕುಲ ಹಾಗೂ ಅಂತಿಮವಾಗಿ ಮನುಷ್ಯರಿಗೂ ಇದು ಕಂಟಕಪ್ರಾಯವಾಗಿ ಪರಿಣಮಿಸಬಹುದು. ಹಾಗಾಗಿ ಈ ಬಗ್ಗೆ ತುರ್ತಾಗಿ ಜನರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ನಮ್ಮನ್ನು ಆಳುವ ಸರ್ಕಾರ ಗಮನ ಹರಿಸುವುದು ಅತಿ ಅಗತ್ಯ. ಶಿವಪ್ರಸಾದ್ ಬಳ್ಳಾಜೆ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.